ಶುಚಿತ್ವದಲ್ಲಿ ಉಡುಪಿ ನಗರಸಭೆಗೆ ಉತ್ತಮ ಹೆಸರಿದೆ. ಪ್ರತಿಯೊಬ್ಬ ಅಧಿಕಾರಿ ಸೇರಿದಂತೆ ಪೌರ ಕಾರ್ಮಿಕರು ಶ್ರಮದಿಂದ ಕೆಲಸ ಮಾಡಿದರೆ 3ನೇ ಸ್ಥಾನ ಪಡೆಯಬಹುದು ಎಂದು ಜಿಲ್ಲಾಧಿಕಾರಿ ಜಿ ಜಗದೀಶ್ ಹೇಳಿದರು. ಅವರು ಅಜ್ಜರಕಾಡು ಪುರಭವನದಲ್ಲಿ ಉಡುಪಿ ನಗರಸಭೆ ವತಿಯಿಂದ ನಡೆದ ಪೌರ ಕಾರ್ಮಿಕರ ದಿನಾಚರಣೆಯನ್ನ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಪೌರ ಕಾರ್ಮಿಕರು ಬಹಳ ಶ್ರಮವಹಿಸಿ ಕೆಲಸವನ್ನ ಮಾಡಿದ್ದಾರೆ. ಮಾತ್ರವಲ್ಲದೆ ಮೊನ್ನೆ ಬಂದಂತಹ ಕೃತಕ ನೆರೆಯಲ್ಲಿ ಬಹಳ ಕೆಲಸವನ್ನ ಮಾಡಿದ್ದಾರೆ. ಅವರ ಈ ಸೇವೆ ಮರೆಯುವಂತಿಲ್ಲ ಎಂದು ಹೇಳಿದರು. ಅದು ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ನಮಗೆ ಒಂದಿಷ್ಟು ಒಳ್ಳೆಯ ರ್ಯಾಂಕ್ ಬರುವಂತ ಆಗಬೇಕು ಅನ್ನೋದು ಆಶೆ ಇದೆ. ಯಾಕೆಂದ್ರೆ ಮೈಸೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಸ್ವಚ್ಛತಾ ನಗರ ಅಂತ ಪ್ರಶಸ್ತಿಯನ್ನು ಪಡ್ಕೊಂಡಂಥ ನಗರ ಅದು. ನಾನು ಸಹ ಪ್ರೈಮ್ ಮಿನಿಸ್ಟರಿಂದ 2 ಸರಿ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಯಿತು. ಅದು ಪೌರ ಕಾರ್ಮಿಕರಿಂದಾಗಿ ಅಂತ ಹೇಳಿ ನಾನು ಇಚ್ಛೆಪಟ್ಟೆ. ಯಾಕೆಂದರೆ ಅವರ ಶ್ರಮ ಇಲ್ಲದೆ ಆ ಸ್ವಚ್ಛತಾ ಪ್ರಶಸ್ತಿಯನ್ನು ಸ್ವೀಕರಿಸಕ್ಕೆ ಸಾಧ್ಯ ಆಗುವುದಿಲ್ಲ. ನನ್ನ ಆಸೆ ಇದೆ, ಉಡುಪಿಯ ಈಗ ಸ್ವಚ್ಛತಾ ರ್ಯಾಂಕಿಂಗ್ ಏನಿದೆ ರಾಜ್ಯದಲ್ಲಿ 9ನೇ ಸ್ಥಾನದಲ್ಲಿದೆ. ಅದು ಮುಂದಿನ ವರ್ಷ ಖಂಡಿತ 1, 2, 3ನೇ ಸ್ಥಾನಗಳು ಬರಬೇಕು ಅನ್ನೋದು ನಮ್ಮ ಆಶೆ ಇದೆ. ಈಗ ಇವರೇನು ನಮ್ಮ ಎನ್ವೈರನ್ಮೆಂಟಲ್ ಇಂಜಿನಿಯರ್ ಏನಿದ್ದಾರೆ ಅವರು ಬಂದ ಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರು ಒಂದಿಷ್ಟು ಈಗೇನು ಗೈಡ್ಲೈನ್ ಇರುತ್ತೆ ನಮಗೆ ಸ್ವಚ್ಛ ಸರ್ವೇಕ್ಷಣೆಗೆ, ಆ ಗೈಡ್ಲೈನ್ ಪ್ರಕಾರ ಕೆಲಸವನ್ನು ಮಾಡ್ಕೊಂಡು ಹೋಗಿ ಮುಂದಿನ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಕಮಿಷನರ್ ಮತ್ತು ಇದೇ ಸಂದರ್ಭದಲ್ಲಿ 20 ಪೌರ ಕಾರ್ಮಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ವತಿಯಿಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ನಗರಸಭೆಯ ಪೌರಾಯುಕ್ತರಾದ ಆನಂದ ಕಲ್ಲೋಳಿಕರ್, ನಗರಸಭಾ ಇಂಜಿನಿಯರ್ ಕಾರ್ಯಪಾಲಕ ಮೋಹನ್ ರಾಜ್, ಪರಿಸರ ಅಭಿಯಂತರರಾದ ಸ್ನೇಹ, ಉದ್ಯಮಿ ಪುರುಷೋತ್ತಮ ಶೆಟ್ಟಿ, ನಗರಸಭಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.